ಕೇರಳ ಸ್ಟೋರಿ ಅಲ್ಲ, ಇನ್ನು ಮುಂದಿನ ದಿವಸಗಳಲ್ಲಿ ಮಂಗಳೂರು ಸ್ಟೋರಿ ಅಂತ ಬರ್ತದೆ. ಇಲ್ಲಿ ಕೂಡ ಮಂಗಳೂರು ಸ್ಟೋರಿ ಖಂಡಿತ, ಕರ್ನಾಟಕದ ಸ್ಟೋರಿ, ಮಂಗಳೂರು ಸ್ಟೋರಿ ಹೀಗೆ ಉಂಟು ಸಿಚುವೇಶನ್. ನಾವು ಕಾಲೇಜ್ ಡೇಸಲ್ಲಿ ಇರುವಾಗ ನೋಡಿದ್ವಿ, ಇದೇ ಸೇಮ್ ಸಿಚುವೇಶನ್ ನಾವು ಫೇಸ್ ಮಾಡಿದ್ದೇವೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಲ ಹಾಕೊಂಡೋದ್ಮೇಲೆ ಅಲ್ಲಿ ಸ್ವಂತ ಅಪ್ಪ ಅಮ್ಮ ಬಂದು ಕರೆದ್ರು ಕೂಡ ಬರೋದಿಲ್ಲ. ಇದರ ನಾವು ನೋಡಿದ್ದೀವಿ, ಅದಕ್ಕೋಸ್ಕರ ಇದು ಮಾಡಿದ್ವಿ. ತುಂಬ ಚೆನ್ನಾಗಿದೆ ಮೂವಿ, ಪ್ರತಿಯೊಬ್ಬರು ನೋಡಬೇಕು. ಕನ್ವರ್ಸೇಷನ್ ಮಾಡೋದು, ಅವರು ಮಾಡೋದು ಅನ್ಯಾಯ ಎಲ್ಲ ತೋರಿಸಿದ್ದಾರೆ, ಪ್ರತಿಯೊಬ್ಬರು ನೋಡಬೇಕು. ಎಸ್ಪೆಷಲಿ ಹಿಂದೂ ಹುಡುಗಿಯರು ನೋಡಲೇಬೇಕು ಈ ಪಿಕ್ಚರ್. ಸೂಪರ್ ಮೂವಿ, ಒಳ್ಳೆ ಸೋಷಿಯಲ್ ಮೆಸೇಜ್ ಬಂದಿದೆ. ಎಲ್ಲರೂ ಬಂದುಬಿಟ್ಟು ಈ ಮೂವಿ ಗ್ಯಾರಂಟಿ ನೋಡಬೇಕಂತ ನಾನು ಎಲ್ಲರಿಗೂ ಭಾವಿಸ್ತೇನೆ. ಒಂದೊಂದು ಸೀನಲ್ಲೂ ಇದರಲ್ಲೂ ಒಳ್ಳೆ ಮೆಸೇಜ್ ತಂದಿದೆ. ಈ ಕೇರಳಲ್ಲಿ ಏನಾಗ್ತಾರೆ, ಈ ಮಂಗಳೂರು ಕೇರಳಲ್ಲಿ ಈ ಥರ ಕನ್ವರ್ಷನ್ಸು, ಈ ಥರ ಬ್ರೈನ್ ವಾಶ್ ಮಾಡಿ ಎಲ್ಲರೂ ಹೇಗೆ ಕಳಿಸ್ತಾ ಇದ್ದಾರೆ, ಎಲ್ಲರೂ ಬಂದು ಈ ಮೂವಿ ನೋಡಲೇಬೇಕು. ತುಂಬ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ಥ್ಯಾಂಕ್ ಯು. ಒಳ್ಳೆ ಉಂಟು. ರಾಷ್ಟ್ರೀಯವಾದಿಗಳು ಇದನ್ನು ನೋಡಲೇಬೇಕಾದಂಥ ಫಿಲ್ಮ್ಗಳು. ಯಾಕಂತ ಹೇಳಿದರೆ ಎಲ್ಲರ ಮನೇಲಿ ಹೆಣ್ಮಕ್ಳಿರ್ತಾರೆ. ಹೆಣ್ಮಕ್ಳು ಮುಖ್ಯವಾಗಿ ನಮ್ಮ ರಾಷ್ಟ್ರೀಯವಾದಿಗಳಾಗಿರುವಂತಹ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಪಿಕ್ಚರ್ ನೋಡಲೇಬೇಕಾಗ್ತದೆ. ನಾವು ತುಂಬ ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದೀವಿ. ನಾವು ಕೂಡ ನಾಡಿದ್ದು ಸಂಡೆಗೆ ಫುಲ್ ಒಂದು ಥಿಯೇಟ್ರನ್ನೇ ಬುಕ್ ಮಾಡಿ ನಾವು ತೋರಿಸ್ಬೇಕಂತಿದ್ದೇವೆ. ಮುಖ್ಯವಾಗಿ ನಮ್ಮ 14 ವರ್ಷದಿಂದ 20 ವರ್ಷದ ಹೆಣ್ಮಕ್ಳು ನೋಡಲೇಬೇಕು. ಮಕ್ಕಳು ಕೂಡ ನೋಡಲೇಬೇಕು. ಎಲ್ಲರೂ ನೋಡುವಂಥ ಫಿಲ್ಮ್. ನಮಸ್ಕಾರ ಎಲ್ಲರಿಗೂ. ನಾನು ಮೂವಿ ನೋಡಿದೆ, ಚೆನ್ನಾಗಿ ಅನಿಸ್ತು. ಬಟ್ ನಾವು ತಪ್ಪು ಮಾಡ್ತಿರಲಿಲ್ಲ ಅಂದರೆ ಗೋರ್ಮೆಂಟ್ ಏನಿದಿಲ್ಲ, ಗೋರ್ಮೆಂಟ್ ಚೇಂಜ್ ಮಾಡಬೇಕು. ಈಗ BJP ಸರ್ಕಾರ ಏನು ಮಾಡ್ತಿದ್ದಾರೆ ಅದು ಒಳ್ಳೇದು ಮಾಡ್ತಿದೆ. ಅದೇ ಸರ್ಕಾರ ಕಂಟಿನ್ಯೂ ಮಾಡಬೇಕಂತ ನನ್ನ ಒಪಿನಿಯನು. ಬಿಕಾಸ್ ಒಬ್ಬ ಹಿಂದೂ ಆಗಿ ಹಿಂದೂ ಹೆಣ್ಮಕ್ಳನ್ನ ಪ್ರೊಟೆಕ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗುತ್ತೆ. ನನ್ನ ಮೆಸೇಜ್ ಅಷ್ಟೇ ಎಲ್ಲರಿಗೂ. ಥ್ಯಾಂಕ್ ಯು. ಸೂಪರ್ ಇದೆ. ಏನು ಇಷ್ಟ ಆಯಿತು ಸರ್ ಸಿನಿಮಾದಲ್ಲಿ? ಅದು ಟ್ರೂ ಸ್ಟೋರಿ ಇತ್ತು, ಅದನ್ನ ಸೂಪರ್ ಆಗಿತ್ತು ನೋಡಲಿಕ್ಕೆ. ಹೇಗಿತ್ತು ಮೇಡಮ್? ಚೆನ್ನಾಗಿತ್ತು ಮೂವಿ, ತುಂಬ ಚೆನ್ನಾಗಿತ್ತು. ಹೇಗಿತ್ತು ಪಿಕ್ಚರ್? ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು ಹೇಳಿ? ಅದು ಇದು ಏನಂತಾರೆ, ಮುಸ್ಲಿಂ ಕಮ್ಯುನಿಟಿಗೆಲ್ಲ ಚೇಂಜ್ ಮಾಡ್ತಾರೆ. ಆಮೇಲೆ ಯಾವಾಗಲೂ ಪೇರೆಂಟ್ಸ್ ಮಾತು ಕೇಳಬೇಕು, ನಮ್ಮ ರಿಲಿಜನ್ ನಾವು ಯಾವಾಗಲೂ ಇದು ಮಾಡಬೇಕು, ಬೇರೆ ರಿಲಿಜನ್ ಅಂತ ಹೋಗ್ಬಾರ್ದು ಅಂತ ಒಳ್ಳೆ ಸಂದೇಶ ಇದೆ. ನೋಡ್ಬೋದು, ಎಲ್ಲರೂ ನೋಡ್ಬೋದು. ಫ್ಯಾಮಿಲಿ ಜೊತೆ ಬಂದು ನೋಡಿ, ಮಸ್ತಿದೆ. ಗುಡ್ ಫಿಲ್ಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಟ್ಸ್ ಅ ಗುಡ್ ಮೂವಿ. ಹೇಗಿತ್ತು ಮೇಡಮ್? ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಇಲ್ಲ, ಸ್ಟೋರಿ ಚೆನ್ನಾಗಿದೆ. ಅಲ್ಲಿ ಇದ್ರಲ್ಲಿ ಹೇಳಬೇಕು, ನೀವು ನನ್ನ ಹತ್ರ ಹೇಳಿದ್ರೆ ಸ್ಟೋರಿ ಚೆನ್ನಾಗಿದೆ. ಸ್ಟೋರಿ ನಮ್ಮ ಹಿಂದೂಗಳು ಅಂತ ಹೇಳಿದರೆ ಸೂಪರ್ ಆಗಿದೆ. ಹೇಗಿತ್ತು ಸರ್? ಸೂಪರ್ ಸರ್. ಹೇಗಿತ್ತು ಸರ್ ಸಿನಿಮಾ? ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ. A must-watch film for the girls of India, mainly Mangalore and Kasaragod. People are easily brainwashed. Bad movie. ಸಂದೇಶ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಬೇಸಿಕ್ಲಿ ಇಟ್ಸ್ ನಾಟ್ ಜಸ್ಟ್ ಅ ಮೂವಿ, ಏನು ರಿಯಾಲಿಟಿ ಉಂಟು ಈ ಮೂವಿಯಲ್ಲಿ. ಲಾಸ್ಟ್ ಎಂಡಿಂಗ್ ಆಗುವಾಗ ಅದರಲ್ಲಿ ಮೆನ್ಷನ್ಸ್ ಮಾಡಿದ್ದಾರೆ, ದಿಸ್ ಇಸ್ ಫಾರ್ ಗರ್ಲ್ಸ್ ಹೂ ಆರ್ ಫ್ರಮ್ ಕಾಸರಗೋಡ್ ಆ್ಯಂಡ್ ಮ್ಯಾಂಗ್ಳೂರ್. ಸೊ ಇಲ್ಲಿಗೆ ಸ್ವಲ್ಪ ಇದ್ದ ವಿಷಯ ಎಲ್ಲರಿಗೆ. This is a global agenda. Don't fall for it, please. That's it. ಚೆನ್ನಾಗಿತ್ತು. ಹೇಗಿತ್ತು ಸಿನಿಮಾ? ಇಟ್ ವಾಸ್ ನೈಸ್, ಇಟ್ ವಾಸ್ ಕೂಲ್. ಯು ಶುಡ್ ವಾಚ್ ಇಟ್. ಇಟ್ಸ್ ಗುಡ್. ಎವ್ರಿ ಗರ್ಲ್ಸ್ ಮಸ್ಟ್ ವಾಚ್ ದಿಸ್ ಮೂವಿ. ಮಸ್ಟ್ ವಾಚ್. ನೈಸ್ ಲೆಸನ್ ಆ್ಯಕ್ಚುಲಿ. ಒಂದು ಮೂವಿರಿಗೆ ಎಂಚಿನ ಪಂಡ ಲೈಕ್ ಈಗ ನಮ್ಮ ತೂಲೈತೆ ಒಂಜಿ ಮೆಸೇಜ್ ಕೊರ್ಪೆ ಲೈಕ್ ನಮ್ಮೈತೆ ಮತ್ತೆ ಟೈಮ್ ಸ್ಪೆಂಡ್ ಮಂಪರ್ ಮಸ್ತ್ ಕಡೆ ಪೋಪ ಲೈಕ್ ಪಬ್ಬಸ್ಗೆ ಅವ್ರು ತಿರ್ಗಾರ ಬೀಚ್ ಸೈಡೆ ಪೂರ ಪೋಪ. ಸೊ ಜಸ್ಟ್ ಯಾಂದ ಪಂಡ ಈ ಮೂವಿ ಅವರ 2 hours ಸ್ಪೆಂಡ್ ಮಂತ್ಲೆ ದಾಯಕ್ ಪಂಡ ಒಂದು 2 hours ಹಿಂಗೆ ಸ್ಪೆಂಡ್ ಮಂತಾರಡ ನೆಕ್ಸ್ಟ್ ಮೂವಿ ಆಯ್ಬೊಕ್ಕ ನೀವು ಪಬ್ಸ್ ಬೋಲ್ ಏನೋಡಿಗೆಲ್ಲ ಪೋಂಡಲ್ಲ ನಮ್ಮೊಂದು ಸೇಫ್ ಅದು ಗೊತ್ತಾಂಡೆ ನೆಟ್ ಆತಡೆ ಮೆಸೇಜ್ ಗೊರ್ಪ ತಿಕ್ಕೊಂಡು ನಮಗೆ ಪಂಡಿರ ಗೊತ್ತಾಂಡದೆ. ಸೊ ಒಂದು ಮೂವಿ ಇರಗ್ಲನ ಫ್ಯೂಚರ್ ಸೇಫ್ ಮನ್ಪು ನಮ್ಮ ಗರ್ಲ್ಸ್ನ ಕ್ಲೀನ್ ಕೂಡ ಬಂದು. ಸೊ ಜಸ್ಟ್ ಅವರ 2 hours ಸ್ಪೆಂಡ್ ಮಂತ್ಲೆ ಬೊಕ್ಕ ನಮಗೆ ಐಟ್ ಗೊತ್ತಾಗ ಮೆಸೇಜ್ ಕೊರ್ಪು ತಿಕ್ಕೊಂಡು ಊರ್ದ ಬಂದದ್ದು ಪಣ್ಣ ಆಲ್ ಓವರ್ ಇಂಡಿಯಾದ ಪಣ್ಣಲ್ಲಿ ತೂ ಓಡಂದೇನು ಹೊರಕ್ಕೆ ಪಣ್ಣ ಮೆಸೇಜ್ ಪಂಡ ಅವೇ ನಮ್ಮ ಸೇಫ್ ಮನ್ಪು ನಮ್ಮನ್ನು ಕಾಲೇಜ್ ಫುಲ್ ಅಂತ ಟೂಲ್ ಏನು ಮೂವಿ ಎಡ್ಡೆಟ್ಟು ಸುಡ್ ವಾಚ್ ಇಟ್ ಬೊಕ್ಕ ನಮಗೆ ಜಾಸ್ತಿ ಇನ್ನೂ ತಿಕ್ಕು ನಾವು ರಿಲಿಜಸ್ ಬಗ್ಗೆ ಪೂರ ಗೊತ್ತಾಕೊಂಡು ಮೂವಿ ವಾಚ್ ಮಾಡ್ತೀನ. ಸೊ ಸುಡ್ ವಾಚ್ ಮ್ಯಾನಿಪುಲೇಟ್ ಮಾಡ್ತಾರೆ ಬಂಡ ಗೊತ್ತಾಗ್ಕೊಂಡೆ ರೇಗ್ಲ ಮತ್ತು ಮಾತು ಪದೊಂದು ಕೇನೊಂದು ಗೋಪೇರು ಗರ್ಲ್ಸ್ ಪಂಡಿನ ಮಾತ ಅದು ಫುಲ್ ಟೂನಂಜಿ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಆಫ್ಟರ್ ವಾಚಿಂಗ್ ಲೈಕ್ ಹೌ ದ ವರ್ಲ್ಡ್ ಈಸ್. ಯೂತ್ಸ್ಗೆ ದಾದ ಗೊತ್ತಿರೋ ಸಂದೇಶ ಯೂತ್ಸ್ ನವೇ ಲೈಕ್ ಇತ್ತ ಗರ್ಲ್ಸ್ ಏರೆಲ್ಲ ಬಾಯ್ಸ್ ಇರ್ಲ ಅವಡ್ ಫ್ರೆಂಡ್ಸ್ ಅವಡ್ ಎಂಚಲ್ಲ ಅವಡ್ ಅಕುಲ್ ಎಡ್ಡೆ ಉಪ್ಪೇರು ಅಕುಲ್ ನಾ ಬಿಹೈಂಡ್ ಲೈಕ್ ಮೋಟಿವ್ ಥಿಂಕ್ ಮಲ್ಪುಜೇರು ಆಂಡ್ ಹೆಂಚಾಗ್ಲೇನು ಮ್ಯಾನಿಪುಲೇಟ್ ಮಲ್ಪೇರು ದಾದ ಮಲ್ಪೇರು ಅವು ಅಕುಲ ಥಿಂಕ್ ಮಲ್ಪು ರಿಲಿಜಿಯಸ್ ಬಗ್ಗೆ ಜಾಸ್ತಿ ಉಂಡು ಆ್ಯಂಡ್ ಆತೆ
ವರ್ತ್ ವಾಚಿಂಗ್ ವರ್ತ್ obviously.